ಫುಲ್ ಬ್ಯಾಗ್ಗಳುಂಟು, ಸೈಡ್ ಬ್ಯಾಗ್. ಇಲ್ಲಿ ನೋಡಿ ಅಂತೆ ಬೋಟ್ ಕೂಡ ಉಂಟು. ನೈಟ್ ರೈಡ್ ಉಂಟಂತೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರೋದು. ಇಲ್ಲಿ ನೋಡಿ ಅಂದರೆ ರಭಸದಲ್ಲಿ ನೀರು ಬರ್ತಾ ಉಂಟಂತೆ. ತುಂಬ ರಭಸದಲ್ಲಿ ನೀರು ಬರ್ತಾ ಉಂಟು. ಇದು ವಾಟರ್ ಫೌಂಟೇನ್ ನೋಡಿ, ಸಖತ್ತಾಗಿದೆ. ಇದು ಸ್ವಲ್ಪ ಕ್ರಾಸ್ ಆಗಿ ಕಾಣಿಸ್ತದೆ ಇಲ್ಲಿಂದ. ಅಲ್ಲಿಂದ ಅದು ಸ್ಟ್ರೈಟ್ ಇದೆ. ನಾವು ಅದರೇ ಹೋಗ್ತೇವೆ, ಅಲ್ಲೇ ಕುತ್ಕೋಬೇಕು. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು KRS ಡ್ಯಾಮ್ಗೆ ಹೋಗ್ತಿದ್ದೇವೆ. ಅದರ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇವೆ. ಎಸ್, ನಾವೀಗ ಬೃಂದಾವನ್ ಗಾರ್ಡನ್ಗೆ ರೀಚ್ ಆದ್ವಿ. ಫುಲ್ ಸಂತೆನೇ ಉಂಟಿಲ್ಲಿ ಹೋಗೋ ದಾರಿಯಲ್ಲಿ. ಇನ್ನೂ ಕೂಡ ಸ್ಟಾಲ್ ಓಪನ್ ಆಗಲಿಲ್ಲ. ಈಗ ಗಂಟೆ ಎಷ್ಟಾಯಿತು? 5:45 ಇನ್ನೂ ಕೂಡ ಸ್ಟಾಲ್ ಎಲ್ಲ ಓಪನ್ ಆಗಲಿಲ್ಲ. ನೋಡ್ಬೋದು ನೀವು, ಬಂದಿದೆ, ಕೆಲವು ಮಾತ್ರ ಓಪನ್ ಆಗಿದ್ದು. ಬ್ಯಾಗ್ಲು ಬ್ಯಾಗ್ ಎದ್ದು ಕೊರ್ಪಟ್ಟದಾಗ ನೋಡಿ, ಫುಲ್ ಬ್ಯಾಗ್ಗಳುಂಟು, ಸೈಡ್ ಬ್ಯಾಗ್. ಮೈಸೂರು ಮೇನ್ ಬಸ್ ಸ್ಟಾಪಿಂದ KRS ಬರಲಿಕ್ಕೆ 1 ಅವರ್ ಬೇಕು. 4:40ಗೆ ನಾವು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ. ನಾವು ರೀಚ್ ಆದದ್ದು ಎಷ್ಟು ಗಂಟೆಗೆ? 5:40ಗೆ ರೀಚ್ ಆದದ್ದು. ಸೊ 1 ಅವರ್ ಬೇಕು ಜರ್ನಿ ಬಸ್ಸಲ್ಲಿ. ಸೊ ನನಗೆ ಫ್ರೀ ಟಿಕೆಟ್, ಇವರಿಗೆ 30 ರೂಪೀಸ್ ಆಯಿತು. ಫುಲ್ಲು ಲೈನಲ್ಲಿ ಅಂಗಡಿಯಲ್ಲಿ ಉಂಟು. ಶಾಪಿಂಗ್ ಮಾಡುವವರಿಗೆ ಒಳ್ಳೆಯದು. KRSಗೆ ಎಂಟ್ರಿ ಫೀಸ್ ಉಂಟಲ್ಲ, ಎಷ್ಟು? 50 ರೂಪೀಸ್ ಅಂತ ಬರೆದಿದ್ದಾರೆ ನೋಡಿ. ಎಂಟ್ರಿ ಫೀಸ್ 50 ರೂಪೀಸ್ ಕಾಣ್ತದೆ. ಚೈಲ್ಡಿಗೆ ಮೋಸ್ಟ್ಲಿ 10 ರೂಪೀಸ್ ಅಂತ. ಹೌದು, ದೊಡ್ಡವರಿಗೆ 50 ರೂಪೀಸ್, ಚೈಲ್ಡಿಗೆ 10 ರೂಪೀಸ್. ಎಷ್ಟು ಜನ ಇದ್ದಾರೆ ನೋಡಿ ಅಂತೆ, ಫುಲ್ಲು ಜನನೇ. ಅಲ್ಪ ನೀರು ಡ್ಯಾನ್ಸಿಂಗಾ? ಒಂದು ಚಂಚೆ ಇವರಿಗೆ ಮೊದಲು ಚಹಾ ಕುಡಿಬೇಕಂತೆ. ಚಹಾ ಇಲ್ಲಿ ಉಂಟಂತ ಹುಡುಗೋಣ. ಇಲ್ಲಿ ಉಂಟು. ಅವಳೊಂದು ಚಿಲ್ಲದ ಉಳ್ಳಾರೆ ಊರಿಜ್ಜು ಉಂಟು ಅಂದರೆ ಬರ್ರೆ ಮೂರು. ಹಾಂ, ಸೊ ಎಲ್ರಿಗೂ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ.
ಇಲ್ಲಿ ನೋಡಿ ಅಂತೆ ಬೋಟ್ ಕೂಡ ಉಂಟು. ನೈಟ್ ರೈಡ್ ಉಂಟಂತೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬರೋದು. ನನ್ನ ಹಸ್ಬೆಂಡು 2 ಟೈಮ್ಸ್ ಬಂದಿದ್ದಾರಂತೆ. ನಾನು ಅಂದ್ಕೊಂಡೆ ಇಷ್ಟೇ ಅಂತ, ಆದರೆ ಅವರು ಹೇಳ್ತಿದ್ದಾರೆ ಅಲ್ಲಿ ಸಹ ಹೋಗ್ಲಿಕ್ಕೆ ಉಂಟು, ತುಂಬ ದೂರ ಹೋಗ್ಲಿಕ್ಕೆ ನಡಿಲಿಕ್ಕೆಲ್ಲ ಉಂಟಂತೆ. ಪಾಪ್ಕಾರ್ನ್ ಕೂಡ ತಗೊಂಡ್ವಿ. ಈಚೆ ಸೈಡು ಫುಲ್ಲು ನೀರು, ಈಚೆ ಸೈಡ್ ಕೂಡ ನೀರುಂಟು, ಆದರೆ ಎಲ್ಲ ಫುಲ್ಲೆಲ್ಲ ಬಂದಿದೆ, ಕ್ಲೀನ್ ಮಾಡಲಿಲ್ಲ. ಈಚೆ ಸೈಡ್ ತುಂಬ ಕ್ಲೀನಾಗಿ ಉಂಟು. ಇಲ್ಲಿ ನೋಡಿ ಅಂದರೆ ಎಷ್ಟು ರಭಸದಲ್ಲಿ ನೀರು ಬರ್ತಾ ಉಂಟಂತೆ, ತುಂಬ ರಭಸದಲ್ಲಿ ನೀರು ಬರ್ತಾ ಉಂಟು ಅಲ್ಲ. मैडम जी ನೈಟ್ ಆದರೆ ಇನ್ನೂ ಕೂಡ ಸಖತ್ತಾಗಿ ಕಾಣ್ಬೋದು. ಈಗ ಟೈಮ್ ಬಂದು 6:15 ಆಯಿತು. ಸೊ ಈಗ ಕತ್ತಲಾಗ್ತಾ ಬರ್ತಾ ಇದೆ. ಸೊ ಲೈಟೆಲ್ಲ ಹಾಕ್ತಿದ್ದಾರೆ ಮುಂದೆ. ನೈಟಿಗೆ ತುಂಬ ಸಖತ್ತಾಗಿ ಕಾಣ್ತದೆ ಅಂತ ನನ್ನ ಅನಿಸಿಕೆ. ನೋಡೋಣ. ಇಲ್ಲೊಂದು ಫೌಂಟೇನ್ ಇದೆ, ನೋಡ್ತಾ ಇರ್ಬೋದು ನೀವು. ಅವಲೇ ನಾನು ಫುಲ್ ಜನಗಳು ಫುಲ್ ದೇರ್ತಲ್ಲ ಅವಳು ಹೂವಾರ ಫುಲ್ ಜನ ಉಂಟು ಅಲ್ಲಿ ಮತ್ತೆ ಕುಲ್ಲರ ಅಂದಾರ ಬೋಸರ್ ಫುಲ್ ನತ್ತಿ ಬಣ್ಣ ಡ್ಯಾನ್ಸ್ ಮಾಡ್ಕೊಂಡು ಪೋಯಾಡೆ ರಪ್ಪೋದು ಫುಲ್ಲುಗ ಹೋಗಿ ಮೂಲತ್ತಂದು ಅವಲ ಅಂತ ಮ್ಯೂಸಿಕಲ್ ಫೌಂಟೇನ್ ಇದೆ. 6:30 ಸ್ಟಾರ್ಟ್ ಆಗುತ್ತೆ. ಇವಾಗ ಅಲ್ಲಿ ಹೋಗಿ ಕುತ್ಕೋಬೇಕು, ನೋಡಬೇಕು ಕುತ್ಕೊಳ್ಳಿಕ್ಕೆ ಪ್ಲೇಸ್ ಸಿಗುತ್ತಾ ಇಲ್ವಾ ಅಂತ. ಅಲ್ಲಿ ಮುಂದೆ ಹೋಗಬೇಕು. ನಾವು ಅಲ್ಲಿ ಕುತ್ಕೊಂಡಿದ್ದೀವಿ, ಎಲ್ಲರೂ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಅಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಮುಂದ್ಗಡೆ ಇದೊಂದು ಫೌಂಟೇನ್, ವಾಟರ್ ಫೌಂಟೇನ್. ಮ್ಯೂಸಿಕಲ್ ಫೌಂಟೇನ್ ಇದ್ರೆ ಆ ಕಡೆ ಆಗುತ್ತೆ. ಅಲ್ಲೆಲ್ಲ ಕುತ್ಕೊಂಡಿದ್ದಾರೆ ನೋಡಿ, ದೂರದಲ್ಲಿ ಅಲ್ಲಿ ಹೋಗಬೇಕು. ಇದು ವಾಟರ್ ಫೌಂಟೇನ್ ನೋಡಿ, ಸಖತ್ತಾಗಿದೆ. ಈ ಮ್ಯೂಸಿಕಲ್ ಶೋ 6:30 7:30ವರೆಗೆ 1 ಅವರ್ ಇರುತ್ತೆ. ವೀಕ್ ಡೇಸಲ್ಲಿ 1 ಅವರ್, ವೀಕೆಂಡಲ್ಲಿ 2 ಅವರ್ಸ್ ಇರುತ್ತೆ. 6:30 8:30 ಇರುತ್ತೆ ವೀಕೆಂಡಲ್ಲಿ. ನೋಡ್ತಾ ಇರ್ಬೋದು, ತುಂಬ ಮಂದಿ ಹೋಗ್ತಾಯಿದ್ದಾರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ. ಆಲ್ರೆಡಿ ತುಂಬ ಮಂದಿ ಕೂತಿದ್ದಾರೆ ಅಲ್ಲಿ. ಇಲ್ಲೊಂದು ಜರಿ ಥರ ಮಾಡಿದ್ದಾರೆ ನೋಡಿ. ಇಲ್ಲಿ ಮೈಸೂರಿಗೆ ತಿರುಗಾಡಲಿಕ್ಕೆ ಬಂದವರೆಲ್ಲ 6:30ಗೆ ಕರೆಕ್ಟಾಗಿ ಇಲ್ಲಿ ಬರ್ತಾರೆ. ಎಲ್ಲಿ ಬೇಕಾದರೂ ಕೂರ್ಬೋದು. ಅಲ್ಲಿಂದ ಕರೆಕ್ಟ್ ಸ್ಟ್ರೈಟ್ ಕಾಣಿಸುತ್ತೆ. ಇದು ಸ್ವಲ್ಪ ಕ್ರಾಸ್ ಆಗುತ್ತೆ. ಫುಲ್ಲು ಜನ ಬರೋದು ನೋಡಿ ಅಂತೆ. ಅಲ್ಲಿ ತುಂಬಿ ಹೋಗಿದ್ದಾರೆ.
ಇಲ್ಲೊಂದು ಜರಿ ಥರ ಮಾಡಿದ್ದಾರೆ ನೋಡ್ಬೋದು, ಎಷ್ಟು ಫಾಸ್ಟಾಗಿ ನೀರು ಬರ್ತದೆ. ಇದರ ಮುಂದ್ಗಡೆ ಎಲ್ಲ ಜನ ಇದ್ದಾರೆ. ನಂಗೆ ಅವು ಸ್ಟ್ರೈಟ್ ಅಪ್ ನಡೆ ಬೈ. ಹಾಂ वो ಸ್ಟ್ರೈಟ್ ಅಪ್ ನಡೆ ಬೈ. ಇದು ಸ್ವಲ್ಪ ಕ್ರಾಸ್ ಆಗಿ ಕಾಣಿಸ್ತದೆ ಇಲ್ಲಿಂದ, ಅಲ್ಲಿಂದ ಅದು ಸ್ಟ್ರೈಟ್ ಇದೆ. ನಾವು ಅದರ ಹೋಗ್ತೇವೆ, ಅಲ್ಲೇ ಕುತ್ಕೋಬೇಕು. ಇಲ್ಲಿ VIP ಕಾಲೇಜ್ ಅಪ್ಪ, ಟಿಕೆಟ್ ಅವೇ ನಾವು ಕೊರಿಯೋದು. ಹಾಂ ಒಂದೊಂದು VIP, ಇದು VIP ಸೀಟು, ಅದು ನಮಗಿಲ್ಲ. ಎಲ್ಲ ಬಲ್ಲದ ಮ್ಯೂಸಿಕಲ್ ಫೌಂಟೇನ್ ಶೋನ ವಿಡಿಯೋ ನಾವು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇವೆ. ನಮ್ಮ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.